ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಎಂದೇ ಹೆಸರು ಗಳಿಸಿರುವ ಸೇಂಟ್ ವಿನ್ಸೆಂಟ್ಸ್ ಡಿ ಪಾಲ್ ಸೊಸೈಟಿ ಎಸ್ಎಸ್ವಿಪಿ ಇದರ ಶತಮಾನೋತ್ಸವ ಸಮಾರಂಭ ಜನವರಿ 25ರಂದು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸೆಂಟ್ರಲ್ ಕೌನ್ಸಿಲ್ ಅಧ್ಯಕ್ಷ ಜೋ ಕುವೆಲ್ಲೋ ತಿಳಿಸಿದರು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಎಸ್ಎಸ್ವಿಪಿ ಸೊಸೈಟಿ ಮಂಗಳೂರು ಕೇಂದ್ರೀಯ ಸಮಿತಿ ಅಧೀನದಲ್ಲಿ 111 ಘಟಕಗಳಿದ್ದು, ಪ್ರತಿ ಘಟಕವು ತಮ್ಮ ಪರಿಸರದಲ್ಲಿ ಕನಿಷ್ಠ 5 ಕುಟುಂಬಗಳನ್ನು ದತ್ತು ಪಡೆದು ಅವರನ್ನು ತಮ್ಮದೇ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ತಾ ಇದೆ. ಹೀಗೆ ಪ್ರಸ್ತುತ 623 ದತ್ತು ಕುಟುಂಬಗಳಿದ್ದು 1765 ಕುಟುಂಬದ ಸದಸ್ಯರನ್ನ ಹೊಂದಿದೆ. ಎಲ್ಲಾ 111 ಘಟಕಗಳು ಮತ್ತು 2 ಯುವ ಘಟಕಗಳಲ್ಲಿ ಒಟ್ಟು 1618 ಸದಸ್ಯ ಬಲ ಹೊಂದಿರುವ ಸಂಸ್ಥೆಯಾಗಿದ್ದು, ಇದೀಗ ಶತಮಾನೋತ್ಸವ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಈ ಶತಮಾನೋತ್ಸವ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಪೌಲ್ ಸಾಲ್ದಾನಾ ವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಎಸ್ಎಸ್ವಿಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಯುವಾನ್ ಮ್ಯಾನ್ಯುಯಲ್ ಬ್ಯೂರ್ಗೋ ಗೋಮೆಜ್ ಸ್ಪೇನ್ ದೇಶದಿಂದ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಇವರೊಂದಿಗೆ ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಬಿಷಪ್ ಡಾಕ್ಟರ್ ಅಲೋಶಿಯಸ್ ಪೌಲ್ ಡಿಸೋಜಾ, ಎಸ್ಎಸ್ವಿಪಿ ರಾಷ್ಟ್ರೀಯ ಮಂಡಳಿಯ ಅಧ್ಯಕ್ಷ ಜೂಡ್ ಮಂಗಳರಾಜ್, ಅಂತಾರಾಷ್ಟ್ರೀಯ ಓಂಬುಡ್ಸ್ಮನ್ ಜೋಸೆಫ್ ಪಾಂಡಿಯನ್ ಉಪಸ್ಥಿತರಿರಲಿದ್ದಾರೆ. ಶತಮಾನೋತ್ಸವದ ಪ್ರಯುಕ್ತ 2 ಮಹತ್ತರ ಯೋಜನೆ ರೂಪಿಸಲಿದ್ದು, ಶಿಕಪ್ ಎಸ್ಎಸ್ವಿಪಿಯ ದತ್ತು ಕುಟುಂಬಗಳ ಸುಮಾರು 405 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ನೆರವು, ಆಸ್ಟ್ರೋ 100 ಕುಟುಂಬಗಳಿಗೆ ತಮ್ಮ ಮನೆಗಳನ್ನು ನಿರ್ಮಿಸಲು ಅಥವಾ ದುರಸ್ತಿ ಮಾಡಲು ಧನ ಸಹಾಯ ಯೋಜನೆ ಜಾರಿಗೆ ತರಲಿದೆ. ಇದರೊಂದಿಗೆ ಜೋಸೆಫ್ ಇ ಮಿನಿಚರ್ಸ್ ಇವರ ಟ್ರಿನಿಟಿ ಮೆಡಿಕೇರ್ ಸರ್ವಿಸಸ್ ಟ್ರಸ್ಟ್ ಉಡುಪಿ ಇದರ ಸಹಯೋಗದಲ್ಲಿ ಕಿಡ್ನಿ ವೈಫಲ್ಯದಿಂದ ಬಳಲುವ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚ ಭರಿಸಲು ನೆರವಾಗುವ ಎಸ್ಎಸ್ವಿಪಿ ಟ್ರಿನಿಟಿ ಕಿಡ್ನಿ ಕೇರ್ ಪ್ರಾಜೆಕ್ಟ್ ಪ್ರಾರಂಭವಾಗಲಿದೆ ಎಂದು ಹೇಳಿದರು. ಈ ಸಮಾರಂಭವು ಬೆಳಿಗ್ಗೆ 9:30 ಗಂಟೆಯಲ್ಲಿ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಸೆಂಟರ್ನ ಚಾಪಲಲ್ಲಿ ಪವಿತ್ರ ಬಲಿಪೂಜೆಯೊಂದಿಗೆ ಆರಂಭವಾಗಿ ನಂತರ 10:50ಕ್ಕೆ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಸೆಂಟರಲ್ಲಿ ನಮ್ಮ ಸಮಾರಂಭವು ಜರುಗಲಿರುವುದು. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಜೂಡ್ ಮಂಗಲರಾಜ್ರವರು ಚೆನ್ನೈಯಿಂದ ಬರ್ತಾ ಇದ್ದಾರೆ. ಅದರೊಂದಿಗೆ ಇತರ ಅತಿಥಿಗಳು ಜೋಸೆಫ್ ಪಾಂಡಿಯನ್ ಅಂತ ನಮ್ಮ ತಂಜಾವೂರಿನ ಹಾಗೂ ನಮ್ಮ ಅಂತಾರಾಷ್ಟ್ರೀಯ ಮಂಡಳಿಯಲ್ಲಿ ಸದಸ್ಯರಾಗಿರೋರು ಬರ್ತಾ ಇದ್ದಾರೆ. ಹಾಗೂ ಎಲಿಸ್ಟರ್ ನಜರತ್ ಅಂತ ಹೇಳಿ ನಮ್ಮ ಯುವ ಪ್ರತಿನಿಧಿ ನಮ್ಮ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಅವರು ಸಹ ಬರ್ತಾ ಇದ್ದಾರೆ. ಹಾಗೂ ಫಾದರ್ ಮುಲ್ಲರ್ಸ್ ಸಂಸ್ಥೆಯ ಮುಖ್ಯಸ್ಥರಾದ ಫಾದರ್ ಫೌಸ್ಟಿನ್ ಲುಕಾಸ್ ಲೋಬ್ ಅವರು ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಹಾಗೂ ಆ ದಿವಸ ನಾವು ಒಂದು ಹೊಸ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ. ಟ್ರಿನಿಟಿ ಹೆಲ್ತ್ ಕೇರ್ ಸರ್ವಿಸ್ ಇವರ ಮುಖ್ಯಸ್ಥರಾದ ಜೋಸೆಫ್ ಇಲಿಯಾಸ್ ಮೆನೇಜಸ್ರ ಮುತುವರ್ಜಿಯಲ್ಲಿ ಕಿಡ್ನಿ ಪೇಷಂಟಿಗೆ ಡಯಾಲಿಸಿಸ್ಗೆ 50% ರಿಯಾಯಿತಿ ದರದಲ್ಲಿ ಕಿಡ್ನಿ ಫಾದರ್ ಮುಲ್ಲರ್ಸ್ ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಳ್ಳಲಿದ್ದೇವೆ. ಅದರ 50% ವೆಚ್ಚವನ್ನು ಈ ಟ್ರಸ್ಟ್ ನಮ್ಮ ಮೂಲಕ ಭರಿಸಲಿದೆ. ಹಾಗೆ ಇತರ ಯೋಜನೆಗಳಲ್ಲಿ ನಮ್ಮದು ಶಿಕಾಪ್ ಅಂತೇಳಿ, ಅಂದರೆ ನಮ್ಮಲ್ಲಿ ದತ್ತು ಕುಟುಂಬದಲ್ಲಿ 623 ದತ್ತು ಕುಟುಂಬಗಳಲ್ಲಿ ನಮ್ಮಲ್ಲಿ 1765 ಸದಸ್ಯರಿದ್ದು, ಅದರಲ್ಲಿ 405 ಕಲಿಯುವ ಮಕ್ಕಳಿದ್ದಾರೆ. ಅವರಿಗೆ ಅವರ ಅಗತ್ಯಗಳನ್ನು ಪೂರೈಸೋದಕ್ಕಾಗಿ ನಾವು ಶಿಕಾಪ್ ಅಂತ ಒಂದು ನಿಧಿಯನ್ನು ಸ್ಥಾಪಿಸಲಿದ್ದೇವೆ. ಹಾಗೂ ನಾವು ರೋಸ್ ಪೆಟಲ್ಸ್ ಅಂತ ಇನ್ನೊಂದು ಸ್ಕೀಮನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 26 ಕುಟುಂಬಗಳಿಗೆ ನಾವು ತಿಂಗಳಿಗೆ ನಿರ್ದಿಷ್ಟ ಹಣವನ್ನು ಕಳಿಸ್ತಾ ಇದ್ದೇವೆ. ಹಾಗೂ ಇಷ್ಟರೊಳಗೆ ನಾವು ಕಳೆದ ವರ್ಷ ನಮ್ಮ ಶತಮಾನೋತ್ಸವ ಆರಂಭವಾಗುವಂದ ಇಲ್ಲಿವರೆಗೆ ಸಾಧಾರಣ 100 ಮನೆಗಳಿಗೆ ನಾವು ದುರಸ್ತಿ ಅಥವಾ ಕಟ್ಟಲಿಕ್ಕೆ ನಮ್ಮಿಂದಾದ ಸಹಾಯವನ್ನು ಮಾಡಿದ್ದೇವೆ. ನಮ್ಮ ಸಂತ ವಿನ್ಸೆಂಟ್ ಡಿ ಪಾಲ್ ಸೊಸೈಟಿ ಬಗ್ಗೆ ಸ್ವಲ್ಪ ಹೇಳುವುದಾದರೆ, ಇದು 1833ರಲ್ಲಿ ಪ್ಯಾರಿಸ್ ನಗರದಲ್ಲಿ 1ನೇ ಫೆಡ್ರಿಕ್ ಒಜನಾಮ್ ಮತ್ತು ಅವರ ಸಂಘಟಕರಿಂದ ಸ್ಥಾಪನೆ ಆಯಿತು. ಮತ್ತು ಇಡೀ ವಿಶ್ವದಲ್ಲಿ ಇದು ಹಬ್ಬಿತು. ಭಾರತದಲ್ಲಿ 1863 ಇಸವಿಯಲ್ಲಿ ಬಂತು. ಮಂಗಳೂರಲ್ಲಿ 1926 ಇಸವಿಯಲ್ಲಿ ಬೆಂದೂರು ಈ ಚರ್ಚಲ್ಲಿ ಶುರುವಾಗಿ ಮತ್ತು ಮಿಲಾಗ್ರಿಸ್, ಬಿಜೈ ಮತ್ತು ರುಜರಿಯೋ ಚರ್ಚ್ಗಳಲ್ಲಿ ಆರಂಭವಾಯಿತು. ಈಗ ನಾವು ಮಂಗಳೂರು ಡಯಾಸಿಸ್ ಅಂದರೆ
ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕುಂಬಳ ಕಾಸರಗೋಡು ತಾಲೂಕನ್ನು ನಮ್ಮ ಮಂಗಳೂರು ಡಯಾಸಿಸ್ ಪರಿಗಣಿಸಲಾಗ್ತದೆ. ಇಲ್ಲಿ 111 ನಾವು ಘಟಕಗಳನ್ನು ಹೊಂದಿದ್ದೇವೆ. 1607 ಸದಸ್ಯರನ್ನು ಹೊಂದಿದ್ದೇವೆ. ಎಲ್ಲ ಕಡೆಯಲ್ಲಿ ಸಾಧಾರಣವಾಗಿ ಕನಿಷ್ಠವಾಗಿ 5 ದತ್ತು ಕುಟುಂಬಗಳನ್ನು ನಾವು ತೆಕ್ಕೊಂಡಿದ್ದೇವೆ. ಅದು ನಮ್ಮೊಟ್ಟಿಗೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಬಿಷಪ್ರು ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಅವರು ಅಧ್ಯಕ್ಷರಾಗಿ ನಮ್ಮ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಲಿದ್ದಾರೆ. ಅವರೊಂದಿಗೆ ನಮ್ಮ ಮೊದಲನೇ ಬಿಷಪ್ ಬಿಷಪ್ ಎಮಿರೇಟಸ್ ಡಾಕ್ಟರ್ ಎಲೋಸಿಯಸ್ ಪಾಲ್ ಡಿಸೋಜಾ ಅವರೊಂದಿಗೆ ಕೂಡಲಿದ್ದಾರೆ. ನಮ್ಮದು ಪರ್ಸನ್ ಟು ಪರ್ಸನ್ ರಿಲೇಷನ್ಶಿಪ್ ಅಂತ ಕುಟುಂಬಗಳಿಗೆ ಭೇಟಿ ಮಾಡಿ ಅಗತ್ಯ ಇದ್ದವರಿಗೆ ಅವರ ಅಗತ್ಯಗಳನ್ನು ನೋಡಿಕೊಂಡು ಎಸ್ಪೆಷಲಿ ವಿಶೇಷವಾಗಿ ಫುಡ್ಡು, ಹೆಲ್ತ್, ಎಜುಕೇಷನ್ ಹಾಗೂ ಅವರ ಇಮೋಷನಲ್ ನೀಡ್ಸ್ಗಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇವೆ. ಸಾಧಾರಣವಾಗಿ ಚರ್ಚ್ ಲೆವೆಲಲ್ಲೇ ಉಂಟು. ಚರ್ಚ್ 125 ಉಂಟು. ಎಲ್ಲದರಲ್ಲಿ ಸ್ಥಾಪನೆ ಆಗಲಿಲ್ಲ. ನಮ್ಮದು 111 ಮಾತ್ರ ಉಂಟು. ಹಾಗೆಂತಲ್ಲ, ಇದು ಏನಾಗುತ್ತೆ ಅಂದರೆ ಹೇಳಿದ್ರೆ ಇದರಲ್ಲಿ ಒಂದು ವಿಶೇಷ ಅಂದರೆ ನಾವು ಸದಸ್ಯರು ನಮ್ಮದು ಸೀಕ್ರೆಟ್ ಕಲೆಕ್ಷನ್ ಅಂತ ಉಂಟು. ನಮ್ಮದು ಗುಟ್ಟಿನ ವಂತಿಗೆ ಹಾಕ್ಲಿಕ್ಕೆ ಉಂಟು ಪ್ರತಿ ಮೀಟಿಂಗಿಗೆ. ಅದು ಗುಟ್ಟಿ ಪಕ್ಕ ನಾವು ಬ್ಯಾಗ್ ಇರ್ತದೆ, ಅದರಲ್ಲಿ ಹಾಕಿ ಹೋಗೋದು. ಕೆಲವು ಈಗ ಉಳಿದ ಸ್ವಲ್ಪ ಚಿಕ್ಕ ಚರ್ಚ್ಗಳು, ಸ್ವಲ್ಪ ಸ್ಮಾಲ್ ಅಂದರೆ ಹೋಮೋಜಿನಸ್ ಪಾಪ್ಯುಲೇಷನ್ ಇರ್ತದೆ. ಅಲ್ಲಿ ಕೊಡುವವರು ತೆಕ್ಕೊಳ್ಳುವವರು ಒಂದೇ ಲೆಕ್ಕ ಇರ್ತಾರೆ. ಎನಿವೇರ್ ಕೊಡುವವರು ಮತ್ತು ತೆಕ್ಕೊಳ್ಳುವವರು ಇದ್ದರೆ ನಮ್ಮದು ಘಟಕಗಳು ಸರಿಯಾಗಿ ನಡೀತವೆ. ಯಾರಾದರೂ ಕೊಡ್ತಾರೆ, ತಗೊಳ್ತಾರೆ. ಅಂಥದ್ರಲ್ಲಿ ನಾವು ಸ್ಥಾಪನೆಗೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಚಿಕ್ಕದಾದರೆ ಸದಸ್ಯರು ಸಿಗೋದಿಲ್ಲ ಅದಕ್ಕೆ. ಮೆಂಬರ್ಸ್ ಕ್ರಿಶ್ಚಿಯನ್ ಕಮ್ಯುನಿಟಿ ಮಾತ್ರ, ಬಟ್ ವಿ ರೀಚ್ ಔಟ್ ಎಲ್ಲರ ಕಮ್ಯುನಿಟಿಗೆ ಉಂಟು. ಆಸ್ರೋ ಈಗ ನಾವು ಸದ್ಯಕ್ಕೆ 1 ವರ್ಷದಲ್ಲಿ ನಾವು 100 ಮನೆಗಳು ಮಾಡಿ ಅದು ಸದ್ಯಕ್ಕೆ ರನ್ನಿಂಗ್ ಇಲ್ಲ. ಶಿಕಾಪ್ ಯು ಸ್ಟಾರ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಮಾಡ್ತೇವೆ ನಾವು. ಇನ್ನಾಗಬೇಕು ಈಗ ಚಿಕ್ಕದ ಹೆಲ್ಪ್ ಮಾಡ್ತಾ ಇದ್ದೇವೆ ನಾವು. ಈಗ ಬೇಸಿಕಲಿ ಆಗಿ ಹೆಲ್ಪ್ ಮಾಡೋದು ನೆಕ್ಸ್ಟ್ ಜೂನಿಂದ ಅಕಾಡೆಮಿಕ್ ಇಯರ್ನ ಶುರು ಮಾಡ್ತೇವೆ ನಾವು ಅದನ್ನು. ಅದು ನಮ್ಮಲ್ಲಿ ಡೇಟಾ ಉಂಟು. ಇದರಲ್ಲಿ ಎಂಥದ್ದು ಇಲ್ಲ ಅಂದರೆ ಸ್ವಲ್ಪ ಕೊಡ್ತಾ ಇದ್ದೇವೆ ನಾವು, ಮಿನಿಮಮ್ ಅಮೌಂಟ್ಸು. ಈಗ ಅವರೊಂದು ಮೀನಿಂಗ್ಫುಲ್ ರೀತಿಯಲ್ಲಿ ಅವರಿಗೊಂದು ಮತ್ತೆ ಅವರಿಗೆ ಪ್ರೊಫೆಷನಲ್ ಗೈಡೆನ್ಸ್, ಕ್ಯಾರಿಯರ್ ಗೈಡೆನ್ಸ್ ಎಲ್ಲ ಕೊಟ್ಟು ಸರಿಯಾಗಿ ಒಂದು ಸ್ಕೀಮನ್ನು ಮಾಡುವ ಅಂತೇಳಿ. ಹೇಳಿ ಸರ್. ಯೂತ್ ನಾವು ಟ್ರೈ ಮಾಡ್ತಾ ಇದ್ದೇವೆ. ಏನೋ ಕೆಲವರಿಗೆ ಅವರಿಗೆ ಇದು ನಮ್ಮ ಸಮಾನ ಮನಸ್ಕತೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ವಿ ಆರ್ ಟ್ರೈಯಿಂಗ್ ಜಸ್ಟ್. ಬಟ್ ಅದು ಶುರು ಮಾಡಿದ್ದು 22 ವರ್ಷದ ಯುವಕರಿಗಿಂತ ಶುರು ಮಾಡಿದ್ದು. ಈಗ ಎಲ್ಲೋ ನಾವು ಸ್ವಲ್ಪ ತಲೆ ಪ್ರಾಯದವರು ಅದರಲ್ಲಿ ಕಾಣ್ತಾ ಇದ್ದಾರೆ. ಈಗ ಬರ್ತಾ ಇದ್ದಾರೆ, ಬಟ್ 40+ ಭಾಳಷ್ಟು ಜನ ಇದ್ದಾರೆ. ಟ್ರಿನಿಟಿ ಕಿಡ್ನಿ ಕೇರ್ ನಮ್ಮಲ್ಲಿ ನಮ್ಮ 2019 ನಾವು ನಮ್ಮದು ಸೆಂಟ್ರಲ್ ಕೌನ್ಸಿಲ್ ಉಂಟು, ಅದರದ್ದು ವಜ್ರೋತ್ಸವದ್ದು. ಆಗ ನಾವು ಪದಮೂಲಸೊಟ್ಟಿಗೆ ಡೈಮಂಡ್ ಜುಬಿಲಿ ಹೆಲ್ತ್ ಕೇರ್ ಸೆಂಟರ್ ಅಂತ ಉಂಟು. ಅದರಲ್ಲಿ ನಾವು ಇದು ಎಲ್ಲ 1760 ಕುಟುಂಬವನ್ನು ಹಾಸ್ಪಿಟಲ್ಗೆ ಪದಮೂಲಸಲ್ಲಿ ನಮ್ಮದೊಂದು ಒಡಂಬಡಿಕೆ ಉಂಟು, MOU. ಅದರ ಪ್ರಕಾರ ನಾವು ಅವರಿಗೆ ಫ್ರೀಯಾಗಿ ಧರ್ಮಾರ್ಥವಾಗಿ ಚಿಕಿತ್ಸೆ ಕೊಡ್ತಾ ಇದ್ದೇವೆ. ಅದರಲ್ಲಿ ನಮ್ಮದೊಂದು 5 ಕಿಡ್ನಿ ಪೇಷಂಟ್ ಆಲ್ರೆಡಿ ಇದ್ದಾರೆ. ಈಗ ಇದು ಸ್ವಲ್ಪ ಎಕ್ಸ್ಪಾನ್ಷನ್ ಆಗುತ್ತೆ. ಇದು ಬ್ರಾಡನಿಂಗ್ ದ ಬೇಸ್. ಈಗ ಅವರು ಒಂದು ಸ್ವಲ್ಪ ಹಣ ಕೊಡ್ತೀನಿ, ಪ್ರತಿ ತಿಂಗಳಿಗೆ 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ. ಅದನ್ನು ನಾವು ಕಿಡ್ನಿ ಕೇರ್ ಅರ್ಧದಷ್ಟನ್ನು ನಾವು ವೆಚ್ಚವನ್ನು ಭರಿಸ್ತೇವೆ ಅವರ. ವಾಲ್ಟನ್ ಮಿನಿಜಸ್ ಮತ್ತು ಜೆನೆಟ್ ಫರ್ನಾಂಡಿಸ್ ಮತ್ತು ಫ್ರಿಡಾ ರೇಗೋ ಅಂತೇಳಿ 3 ಜನ ಕೂಡಿಕೊಂಡು ಇದು ಕೊಡ್ತಾ ಇದ್ದಾರೆ. ಮಾಡಿ ಸರ್. ಓಕೆ, ಇವರು ನಮ್ಮ ಫಿಲೋಮಿನಾ ಮಿನಿಜಸ್ ಅಂತೇಳಿ, ಅವರು ನಮ್ಮ ಶತಮಾನೋತ್ಸವ ಸಮಿತಿಯ ಸಂಚಾಲಕಿ ಆಗಿದ್ದಾರೆ. ನನ್ನ ಬದಿಗಿದ್ದಾರೆ ಲಿಗೋರಿ ಫರ್ನಾಂಡಿಸ್ ಅಂದರೆ ನಮ್ಮ ಕೇಂದ್ರೀಯ ಸಮಿತಿಯ ಕಾರ್ಯದರ್ಶಿಗಳು. ನನ್ನ ಬಲಬದಿಗಿದ್ದಾರೆ ಕ್ಲಾರೆನ್ಸ್ ಮಚಾದೋ ಅಂಥೇಳಿ, ಅವರು ನಮ್ಮ ಖಜಾಂಚಿಗಳು. ಹಾಗೂ ಲಾಯ್ಡ್ ರೇಗೋ,
ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು.